ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರಗಳೊಂದಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 271. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಬರಿ ಉಪವಾಸ, ನಾಳೆ ಪಾರಣೆ. ಇಂತು ಸಂದಿರುವುದನ್ನ ಋಣ ಮಂಕುತಿಮ್ಮ. ಇಂತು ಸಂದಿರುವುದನ್ನ ಋಣ ಮಂಕುತಿಮ್ಮ. ಬಂಧುಗಳೇ, ಈ ಕಗ್ಗದಲ್ಲಿ ಮಾನ್ಯ DVG ಅವರು ಜೀವ ಸಂಕುಲವು ಸೇರಿದಂತೆ ಮನುಷ್ಯನಿಗೆ ಯಾವ ಯಾವ ಬಗೆಯಲ್ಲಿ ನಮ್ಮ ಪೂರ್ವಾರ್ಜಿತದ ಅನ್ನದ ಋಣವು ಸಲ್ಲುತ್ತದೆ ಎಂಬ ವಿಚಾರವನ್ನು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಅನ್ನದ ಋಣವು ಎಲ್ಲಿದೆಯೋ ಅಲ್ಲಿಯೇ ಊಟವನ್ನು ಅಥವಾ ಹಸಿವನ್ನು ನೀಗಿಸಿಕೊಳ್ಳುತ್ತಾನೆ. ಒಬ್ಬರ ಊಟವನ್ನು ಇನ್ನೊಬ್ಬರು ಮಾಡಲು ಸಾಧ್ಯವಿಲ್ಲ. ಹಸಿವನ್ನು ನೀಗಿಸಿಕೊಳ್ಳಲು ಅನ್ನದ ಋಣವೂ ಅಲ್ಲಿರಬೇಕಾಗುತ್ತದೆ. ಅದು ಮದುವೆಯ ಊಟವೋ, ವೈಕುಂಠ ಸಮಾರಾಧನೆಯ ಊಟವೋ, ಹೀಗೆ ಋಣ ಇರುವ ಕಡೆ ಊಟ ದಕ್ಕುತ್ತದೆ. ಇಲ್ಲಿ ಒಂದು ಮನಸ್ಸಿಗೆ ಹಿತವಾಗಿರುವಂತಹದ್ದು ಮತ್ತು ಮನಸ್ಸಿಗೆ ಅಹಿತವಾಗಿರುವಂತಹದ್ದು. ಆದರೆ ಹಿತ ಮತ್ತು ಅಹಿತಗಳ ನಡುವೆ ಕರ್ತವ್ಯದೊಳಗೆ ಅವು ನಮ್ಮ ಬದುಕಿನಲ್ಲಿ ಬಂದು ಸಾಗುತ್ತದೆ. ಯಾರ ಋಣದಲ್ಲಿ ಏನು ಬರೆದಿದೆಯೋ ಅದು ಅಲ್ಲಿ ಅವರಿಗೆ ಸಿಗುವಂತಹದ್ದು. ಇಂದು ಸೊಗಸಾದ ಮೃಷ್ಟಾನ್ನ ಊಟ ಸಿಕ್ಕಿದರೆ ನಾಳೆ ಭಿಕ್ಷಾನವೂ ಇರಬಹುದು, ಅಥವಾ ಊಟವು ಸಿಗದೆಯೂ ಇರಬಹುದು. ಆಗ ಉಪವಾಸವೂ ಆಗಬಹುದು. ಒಟ್ಟಿನಲ್ಲಿ ಜೀವಿಗೆ ಎಲ್ಲಿ ಅನ್ನದ ಋಣ ಇದೆಯೋ ಅಲ್ಲಿ ಅನ್ನ ದೊರಕುತ್ತದೆ. ಇಲ್ಲವಾದಲ್ಲಿ ಅದನ್ನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಹೀಗೆ ಬದುಕಿನ ಹಾದಿಯಲ್ಲಿ ಅನ್ನದ ಋಣ ಇರುವುದಂತಾದರೆ ಅದು ಸಂದೇ ಸಲ್ಲುತ್ತದೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖ ಮಾಡುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.